ತಪೋವನ ಲೈಫ್ ಸ್ಪೇಸ್ ಮಣಿಪಾಲ ಹಾಗೂ ಸಕ್ಕರಿ ಬಾಳಾಚಾರ್ಯ ಶಾಂತಕವಿ ಟ್ರಸ್ಟ್ ಇವರ ಸಂಯುಕ್ತ ಆಶ್ರಯದಲ್ಲಿ ಆಧುನಿಕ ಕನ್ನಡ ರಂಗಭೂಮಿ ದಿನಾಚರಣೆ ಮಂಗಳವಾರ ನಡೆಯಿತು. ಬಾಡಿ ಲ್ಯಾಂಗ್ವೇಜ್ ಆಫ್ ಆನ್ ಆಕ್ಟರ್, ಸ್ಪೀಚ್ ಮತ್ತು ಭಾಷೆ ಈ ಎಲ್ಲದರ ಮೇಲೆ ಖಂಡಿತ ಇರಬೇಕಾಗಿದ್ದು ಬಹಳ ಪ್ರಮುಖ. ಸೊ ಅಂಥವೆಲ್ಲ ಸೇರಿ ನಾಟಕಗಳನ್ನು ಮಾಡಿದೆ. ಸಂಗೀತ ಜ್ಞಾನ, ಬಾಡಿ ಲ್ಯಾಂಗ್ವೇಜ್ ಆಫ್ ಆನ್ ಆಕ್ಟರ್, ಸ್ಪೀಚ್. ಮಣಿಪಾಲದ ತಪೋವನದಲ್ಲಿ ನಡೆದ ಆಧುನಿಕ ಕನ್ನಡ ರಂಗಭೂಮಿ ದಿನಾಚರಣೆಯ ಹಿನ್ನೆಲೆ ಹವ್ಯಾಸಿ ರಂಗಭೂಮಿ ಮತ್ತು ವೃತ್ತಿ ರಂಗಭೂಮಿ ನಡುವಿನ ವ್ಯತ್ಯಾಸದ ಕುರಿತು ಖ್ಯಾತ ರಂಗಭೂಮಿ ಚಲನಚಿತ್ರ ನಟ ಹಾಗೂ ನಿರ್ದೇಶಕ ಡಾಕ್ಟರ್ ಯಶವಂತ ಎಸ್ ಸರದೇಶ್ ಪಾಂಡೆ ಉಪನ್ಯಾಸ ನೀಡಿದರು. ನಾಟಕಗಳು ಬರೇ ಮನೋರಂಜನೆಗೆ ಮಾತ್ರ ಸೀಮಿತವಾಗಿರಲಿಲ್ಲ. ಹಲವೆಡೆ ನಾಟಕ ನಡೆಸಿ ಅದರಿಂದ ಉಳಿದ ಹಣವನ್ನ ಊರ ಜಾತ್ರೆ ಮಾಡಲು ಬಳಸುತ್ತಿದ್ದರು. ಸಮಾಜಕ್ಕೆ ನಾಟಕಗಳು ತಮ್ಮದೇ ಆದ ಕೊಡುಗೆ ನೀಡಿದೆ. ಭಾಷೆಯ ಉಳಿವಿಗೂ ಸಹ ನಾಟಕಗಳ ಕಾಣಿಕೆ ಅಪಾರವಾಗಿದೆ ಎಂದರು. ನಾಟಕಗಳನ್ನು ಮಾಡಿದೆ. ಸಂಗೀತ ಜ್ಞಾನ, ಬಾಡಿ ಲ್ಯಾಂಗ್ವೇಜ್ ಆಫ್ ಆನ್ ಆಕ್ಟರ್, ಸ್ಪೀಚ್ ಮತ್ತು ಭಾಷೆ ಈ ಎಲ್ಲದರ ಮೇಲೆ ಖಂಡಿತ ಇರಬೇಕಾಗಿದ್ದು ಬಹಳ ಪ್ರಮುಖ. ಸೊ ಅಂಥವೆಲ್ಲ ಸೇರಿ ಕಲಾವಿದೆ ವಾಸಂತಿ ರಮೇಶ್ ಶೆಣೆಯವರಿಂದ ಭಾವಗಾನ ಕಾರ್ಯಕ್ರಮ ನಡೆಯಿತು. ರಂಗಭೂಮಿ ನಟಿ ರೇವತಿ ನಾಡಿಗಿರ, ರಂಗಭೂಮಿ ಉಡುಪಿಯ ಕಾರ್ಯದರ್ಶಿ ಪ್ರದೀಪ್ ಚಂದ್ರ ಕುತ್ಪಾಡಿ ಮುಂತಾದವರು ಉಪಸ್ಥಿತರಿದ್ದರು. ಮತ್ತು ಭಾಷೆ ಈ ಎಲ್ಲದರ ಮೇಲೆ ಖಂಡಿತ ಇರಬೇಕಾಗಿದ್ದು ಬಹಳ ಪ್ರಮುಖ. ಸೊ ಅಂಥವೆಲ್ಲ ಸೇರಿ